ಕತಾರ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಿಶ್ರ ವಾಲಿಬಾಲ್ ಮತ್ತು ಮಹಿಳಾ ಥ್ರೋಬಾಲ್ ಪಂದ್ಯಾವಳಿಯನ್ನು ಭಾರತೀಯ ರಾಯಭಾರ ಕಚೇರಿಯ ಅಡಿಯಲ್ಲಿ ಐಸಿಸಿ ಅಂಗಸಂಸ್ಥೆಯಾದ ತುಳುಕೂಟ ಕತಾರ್ ವತಿಯಿಂದ ಯಶಸ್ವಿಯಾಗಿ ನಡೆಯಿತು. ಕತಾರ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಿಶ್ರ ವಾಲಿಬಾಲ್ ಮತ್ತು ಮಹಿಳಾ ಥ್ರೋಬಾಲ್ ಪಂದ್ಯಾವಳಿಯನ್ನ ಭಾರತೀಯ ರಾಯಭಾರ ಕಚೇರಿಯ ಅಡಿಯಲ್ಲಿ ಐಸಿಸಿ ಅಂಗಸಂಸ್ಥೆಯಾದ ತುಳುಕೂಟ ಕತಾರ್ ಯಶಸ್ವಿಯಾಗಿ ನಿರ್ವಹಿಸಿತು. ಪ್ರತಿಭಾನ್ವಿತ ತಂಡಗಳಿಂದ ಉತ್ತಮ ರೋಮಾಂಚನಕಾರಿ ಪ್ರದರ್ಶನವನ್ನ ಪ್ರದರ್ಶಿಸಲಾಯಿತು. ಈ ಎಲ್ಲ ರೋಚಕ ಪಂದ್ಯಗಳ ಮೂಲಕ ಪ್ರೇಕ್ಷಕರನ್ನ ಆಕರ್ಷಿತಗೊಳಿಸಿದ್ದು ದೋಹಾದ ಕೇಂಬ್ರಿಡ್ಜ್ ಶಾಲಾ ಮೈದಾನ. 2 ದಿನಗಳ ಪಂದ್ಯಾವಳಿಯಲ್ಲಿ ವಿವಿಧ ರಾಷ್ಟ್ರಗಳು ಮತ್ತು ಭಾರತದ ವಿವಿಧ ರಾಜ್ಯಗಳ ಆಟಗಾರರು ಪಾಲ್ಗೊಂಡಿದ್ರು. ಮಹಿಳಾ ಥ್ರೋಬಾಲ್ನಲ್ಲಿ ತುಳುಕೂಟ ಕತಾರ್ ವಿನ್ನರ್ ಮತ್ತು ರನ್ನರ್ ಅಪ್ ಟ್ರೋಫಿ ಎರಡನ್ನೂ ಗೆದ್ದುಕೊಂಡಿತು. ಥ್ರೋಬಾಲ್ಗಷ್ಟೇ ಮೀಸಲಿರಿಸದೆ ಮಹಿಳಾ ಆಟಗಾರ್ತಿಯರು ಮಿಶ್ರ ವಾಲಿಬಾಲ್ನಲ್ಲಿ ಕೂಡ ಪಾಲ್ಗೊಂಡಿದ್ರು. ವಾಲಿಬಾಲ್ನಲ್ಲಿ ತಮಿಳುನಾಡು ತಂಡವು ಚಾಂಪಿಯನ್ಶಿಪ್ ಟ್ರೋಫಿಯನ್ನ ತನ್ನ ಮುಡಿಗೇರಿಸಿದ್ರೆ ವಾಲಿಕ್ಯೂ 2ನೇ ಸ್ಥಾನ ಪಡೆದುಕೊಂಡಿತು. ಥ್ರೋಬಾಲ್ನ ವೈಯಕ್ತಿಕ ಪ್ರಶಸ್ತಿಗಳಲ್ಲಿ ಸೇಫ್ ಹ್ಯಾಂಡ್ಸ್ ಪ್ರಶಸ್ತಿಯು ಕತಾರ್ ತಮಿಳರ ಸಂಘದ ಕವಿತಾ ಮಹೇಂದ್ರನ್, ಹಾಗೇನೆ ಬೆಸ್ಟ್ ಸ್ಮ್ಯಾಶರ್ ಆಗಿ ತುಳುಕೂಟ ಕತಾರ್ನ ಮುರಲ್ ಹಾಗೂ ಪಂದ್ಯಾವಳಿಯ ಸ್ಟಾರ್ ಆಟಗಾರ್ತಿಯಾಗಿ ತುಳುಕೂಟ ಕತಾರ್ನ ಇಂದಿರಾ ರವಿ ಕುಂದರ್ ಪಾಲಾಯಿತು. ವಾಲಿಬಾಲ್ನಲ್ಲಿ ಬೆಸ್ಟ್ ಪಾಸರ್ ಟೀಮ್ ತಮಿಳುನಾಡಿನ ಅಜಿತ್, ಬೆಸ್ಟ್ ಸ್ಮ್ಯಾಶರ್ ವಾಲಿಕ್ಯೂನ ಮೊಹಮ್ಮದ್, ಪಂದ್ಯಾವಳಿಯ ಸ್ಟಾರ್ ಆಟಗಾರ ಟೀಮ್ ತಮಿಳುನಾಡು ತಂಡದ ಹಕೀಂ ಪಾಲಾದ್ರೆ ಪಂದ್ಯಾವಳಿಯ ಸ್ಟಾರ್ ಆಟಗಾರ್ತಿ ಪ್ರಶಸ್ತಿಯನ್ನ ಟೀಮ್ ಟಾಪ್ ನೋಚ್ನ ಎಮ್ಮಾ ಪಡೆದುಕೊಂಡ್ರು. 2019-2021 ಅವಧಿಯಲ್ಲಿ ತುಳುಕೂಟದ ಕಾರ್ಯಕ್ರಮಗಳ ಸಂಕ್ಷಿಪ್ತ ವಾರ್ಷಿಕ ಸ್ಮರಣೆಗೆ ನಿರಲ್ನ ಉಪ ಆವೃತ್ತಿಯನ್ನ ಸಾಗರ್ ಕೋಟ್ಯಾನ್ ಜೊತೆಗೆ ಸಮಿತಿಯ ಸದಸ್ಯರು ಮತ್ತು ಅತಿಥಿಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಯಿತು. ಸಂಜೆಯ ಮುಖ್ಯ ಅತಿಥಿಯಾಗಿ ಕ್ರೀಡಾ ಉತ್ಸಾಹಿ ಕತಾರ್ನ ಪ್ರಥಮ ಮಹಿಳಾ ಕುದುರೆ ಸವಾರಿ ರೀಮ್ ಅಲ್ ಕತಾರ್ ಹಾಗೂ ಈ ಕ್ರೀಡಾ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ಉಪಸ್ಥಿತರಿದ್ದರು. ಅಡ್ವಾನ್ಸ್ ಟೆಕ್ನಿಕಲ್ ಸರ್ವಿಸಸ್ನ ಮುಡಂಬೈಲು ರವಿಶೆಟ್ಟಿ, ಎಂ ಪಲ್ಲುಂಚಿ ಕತಾರ್ನ ಜೆಪ್ಪು ಚಿದಾನಂದ ನಾಯಕ್, ಗೋಲ್ಡನ್ ಟ್ರೇಡಿಂಗ್ ಹಾಗೂ ಡೆಕೋರೇಷನ್ನ ಅಸ್ಮತ್ ಅಲಿ, ಕತಾರ್ ಮಲ್ಟಿಟೆಕ್ ಇದರ ಮೊಹಮ್ಮದ್ ನಿಜರ್, ಹಾಗೆಯೇ ಇಂಟರ್ಟೆಕ್ ಫ್ಯಾಬ್ರಿಕಾಸ್ಟ್, ಜಾಯ್ಸ್ಟನ್ ಮತ್ತು ಜಾಯ್ಲೈನ್, ಕತಾರ್ ಮೆಟಾಕೋಡ್ಸ್, ಟೆಲಿಫೋನಿ, ಕೆನರಾ ಜುವೆಲ್ಲರ್ಸ್ ಮತ್ತು ಅಕ್ಷಯ ಜುವೆಲ್ಲರ್ಸ್ ಇದರ ಪ್ರತಿನಿಧಿಗಳು ಪಾಲ್ಗೊಂಡಿದ್ರು. ಈ ಕ್ರೀಡಾ ಸಂಜೆಗೆ ಭಾರತೀಯ ಸಂಸ್ಕೃತಿಯ ಕಚೇರಿ ಸಲಹಾ ಮಂಡಳಿಯ ದೀಪಕ್ ಶೆಟ್ಟಿ, ಸೌತ್ ಕೆನರಾ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷ ಅಬ್ದುಲ್ ಮಜೀದ್, ಬಿಲ್ಲವಾಸ್ ಕತಾರ್ ಇದರ ಅಧ್ಯಕ್ಷ ರಘುನಾಥ್ ಅಂಚನ್, ಹಾಗೆಯೇ ಭಾರತೀಯ ಕ್ರೀಡಾ ಕೇಂದ್ರದ ಸಮಿತಿ ಸದಸ್ಯ ಅನಿಲ್ ಬೋಳೂರ್ ಉಪಸ್ಥಿತರಿದ್ದರು. ಅಕ್ಷಯ ದೀಪಕ್ ಶೆಟ್ಟಿ ಸ್ವಾಗತ ಕಾರ್ಯಕ್ರಮ ನಡೆಸಿಕೊಟ್ರೆ ಚೈತಾಲಿ ಸುಹಾಸ್ ಸಾಂಸ್ಕೃತಿಕ ಹಾಗೂ ವೇದಿಕೆಯ ಕಾರ್ಯಕ್ರಮ ನಡೆಸಿದ್ರು. ಬಹುಮಾನ ವಿತರಣಾ ಸಮಾರಂಭವನ್ನ ಕಿರಣ್ ಆನಂದ್ ಹಾಗೆಯೇ ಕೂಟದ ಅಧ್ಯಕ್ಷೆ ಚೈತಾಲಿ ಉದಯ್ ಶೆಟ್ಟಿ ವಂದಿಸಿದ್ರು. ನಿತೇಶ್ ದೊಡ್ಡನಗುಡ್ಡೆ, V4 ನ್ಯೂಸ್, ದೋಹಾ, ಕತಾರ್. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.